ಸರಿನಮ್ಮ, ನಾನು ಹೇಳೋದನ್ನು ಕೇಳಿಸ್ಕೊ. ಎರಡನೇ ಮದುವೆ ನನ್ನ ಆಗಿದೆ, ಇಬ್ಬರು ಚೆನ್ನಾಗಿರೋಣ, ಮಗುನು ನೀನೇ ನೋಡ್ಕೊಬೇಕು ಅಂತ ಹೇಳಿದೆ. ಆಯ್ತು, ನಾನು ಅದಕ್ಕೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಅದು ಮಗುದು ಹಾಸ್ಪಿಟ್ಲ್ ಬಿಲ್ ಏನೇ ಬಂದರೂ ನಾನೇ ನೋಡ್ಕೊತಾ ಇದ್ದೆ. ಮನೆ ರೇಷನ್ ಆಗಿರ್ಬೋದು ಏನೆಲ್ಲ ನಾನೇ ನೋಡ್ಕೊಂಡಿದ್ದೀನಿ. ಇಲ್ಲ ಅಂತ ನೀನು ಯಾವ ಬೈಯಿಂದ ಹೇಳೋಕ್ಕಾಗಲ್ಲ, ಓಕೆನಾ? ಆಮೇಲೆ ನೀನು ನನಗೇನು ಹೇಳಿದೆ, ಹೈದ್ರಾಬಾದಲ್ಲಿ ಕೆಲ್ಸಕ್ಕೆ ಹೋದ್ರೆ ಸಾಲ ತೀರಿಸ್ಕೊಬೋದು ಅಂತ. ನೀನು ಹೋಗಿದ್ಯಾ ನೀನು, ಸರಿನಾ? ಆಮೇಲೆ ಏನು ಮಾಡಿದೆ, ಮೂರನೇ ಮದುವೆ ಆಗಿದೆಯಾ, ನನಗೆ ಗೊತ್ತಾಗಿರೋ 5-6 ದಿನಕ್ಕೆ ಮುಂಚೆ ನನಗೆ ಗೊತ್ತಾಯಿತು. ಮೂರನೇ ಯಾಕೆ ಮದುವೆ ಆದೆ, ನನಗೆ ಯಾಕೆ ಮೋಸ ಮಾಡಿದೆ ಅಂತ ನಾನು ನಿನಗೇನು ಮಾಡಿದೆ? ನಿನಗೆ ಯಾವ ಥರ ನಾನು ನೋಡೋದ್ನಾ? ನಿನಗೇನಾದ್ರೂ ನಾನು ಬೈದ್ನಾ? ಏನು ಮಾಡಿದೆ? ಅದೇ ಏನಕ್ಕೆ ಇಷ್ಟ ಇಲ್ಲ, ಅದಕ್ಕೊಂದು ರೀಸನ್ ಕೊಡು ನನಗೆ. ರೀಸನ್ ಕೊಡಮ್ಮ, ನನಗೆ ಏನಕ್ಕೆ ಇಷ್ಟ ಇಲ್ಲ ಅದಕ್ಕೆ ರೀಸನ್ ಕೊಡು. ಏನೂ ಇಲ್ಲ ತಾನೇ, ಮನೆಗೆಲ್ಲ ಒಪ್ಕೊಂಡಿದ್ರಲ್ಲ, ಇಬ್ಬರು ಚೆನ್ನಾಗೇ ಇದ್ವಲ್ಲ, ಮತ್ತೆ ಯಾಕೆ ತೊಂದರೆ ಕೊಟ್ಟೆ? ನನಗೆ ಯಾಕೆ ನನ್ನ ಬಿಟ್ಟೆ? ನಾವು ಅಂದೇ ಇಲ್ಲಮ್ಮ, ಅದು ನೋಡಮ್ಮ, ಅವೆಲ್ಲ ಬೇಕಾಗಿಲ್ಲ. ಅಮೌಂಟ್ ವಿಷಯನ ತೀರ್ಸ್ಕೊಳೋಣ, ಸರಿನಾ? ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ನನಗೆ ನೀನು ಬೇಕು, ಸರಿನಾ? ಇವಾಗ ಮದ್ವೆನ ಏನಕ್ಕಮ್ಮ ಅದೇ ನೀನು? ಫಸ್ಟ್ ನನಗೆ ಅದನ್ನ ಹೇಳಮ್ಮ. ಇನ್ನೊಂದು ಮದುವೆ ಏನಕ್ಕಮ್ಮ ಅದೇ? ಇವಾಗ ಇರು, ನಮ್ಮಮ್ಮ ಯಾವತ್ತನ ನಿನಗೆ ಬೈದ್ರ ಫೋನ್ ಮಾಡಿ? ನಮ್ಮಮ್ಮ ನಿನ್ಗೆ ಯಾವತ್ತನ ಬೈದ್ರ ಫೋನ್ ಮಾಡಿ? ಏನಿಲ್ವಲ್ಲ. ಏನ್ ಮಾಡಿದೆ? ಅದೇ ನಾನು ಏನಮ್ಮ ಮಾಡಿದೆ ಅಂತದ್ದು? ನಾನು ಮಾಡಿರೋ ಕೆಲ್ಸಕ್ಕೆ ಅಂತದ್ದು ಯಾವತ್ತು? ನೀನು ಚಿತ್ರದುರ್ಗದಲ್ಲೇ ಇದೆಯೋ ಇಲ್ಲಿ ಎಳ್ಚೇನಹಳ್ಳಿಯಲ್ಲಿ ಇದೆಯೋ ನನಗೆ ಗೊತ್ತಿಲ್ಲ, ಸರಿನಾ? ನೀನು ಚಿತ್ರದುರ್ಗದಲ್ಲಿದ್ರೆ ಕಳ್ಸು ಲೊಕೇಶನ್, ನಾನು ನೋಡ್ತೀನಿ. ನೀನು ಕರೆಕ್ಟಾಗಿ ನೀನು ಅಲ್ಲೇ ಇದೆಯಾ ಅಂತ ನನಗೆ ಗೊತ್ತಾಗುತ್ತೆ, ಓಕೆನಾ? ಸುಳ್ಳೆ ಸರಿ ಅಮ್ಮ, ನೀನು ಕರೆಕ್ಟ್, ನೀನು ಅದೇನಮ್ಮ, ನೀನು ಚಿತ್ರದುರ್ಗದಲ್ಲಿ ಇದೆಯಾ? ಕರೆಕ್ಟಾಗಿ ಕಳ್ಸು, ನೋಡೋಣ. ಸರಿ, ಗಂಡನಿಗೆ ಅವಲ್ಲ, ಸರಿ, ಈ ಹಿರೇಗೌಡನಿಗೆ ಯಾಕೆ ಡಿವೋರ್ಸ್ ಕೊಡ್ಲಿಲ್ಲ ನೀನು? ಅದಕ್ಕೂ ನನ್ನ ಹತ್ರನೇ 30,000 ಇಸ್ಕೊಂಡಿದ್ಯಾ ನೀನು ಡಿವೋರ್ಸ್ ಕೊಡಬೇಕು ಅಂತ. ಅವೆಲ್ಲ ಗಂಡ ಸತ್ತೋಗವನೆ, ಇಷ್ಟೆಲ್ಲ ನನ್ನ ಹತ್ರ ಸುಳ್ಳು ಹೇಳಿದ್ಯಾ ನೀನು? ಹಾಂ, ಏನು ಮಾತಾಡೋದು? ಮಾತಾಡಿ ಇವಾಗೇನೆ. ಇವಾಗ ಯಾಕೆ ಮಾತಾಡೋಕ್ಕಾಗಲ್ಲ? ಯಾಕೆ ಅಲ್ಲಿ 3ನೇ ಗಂಡ ಇದ್ದಾನ ಜೊತೆಗೆ? ಮೊನ್ನೆ ಎಲ್ಲ ಫೋನಾಗ ನನ್ನ ಹತ್ರ ಮಾತಾಡೋವಾಗ ಅವ್ನ ಪಕ್ಕದಲ್ಲೇ ಇದ್ದಾನೆ, ಪಕ್ಕದಲ್ಲೇ ನಿಂತ್ಕೊಂಡು ಹಿಂಗೆ ಹೇಳ್ಕೊಡ್ತಾ ಇದ್ದಾನೆ, ಅವನ ಹತ್ರ ಹಿಂಗೆ ಮಾತಾಡೋ ಅಂತ. ನನಗೆ ಕೇಳಿಸಲ್ವಾ ಅವೆಲ್ಲ? ಅಲ್ಲ, ನಿನ್ಗೆ ಯಾವತ್ತಾನ ನಾನು ಬೈದಿದ್ದೀನ, ಹೊಡೆದಿದ್ದೀನಿ ಯಾವತ್ತಾರು? ನೀನು ಹೇಳು, ಅಂಥದ್ದು ನಾನೇನು ಮಾಡಿದೆ? ನಿನ್ಗೆ ಹೇಳು, ನಿನ್ಗೇನಾನ ಅನ್ಯಾಯ ಮಾಡಿದ್ದೀನಾ? ಯಾವತ್ತು ನೀನು ಚೆನ್ನಾಗಿ ನೋಡ್ಕೊಂಡಿಲ್ವಾ? ಹೇಳು, ನಾನೇನು ಮಾಡಿದ್ದೀನಿ ಹೇಳು. ನೋಡ, ಅದಕ್ಕೆಲ್ಲ ಉತ್ತರನೇ ಇಲ್ಲ ನಿನ್ನ ಹತ್ರ. ಅಲ್ಲ, ಇಂಥದಕ್ಕೆ ಮಾತ್ರ ಉತ್ತರ ಇಲ್ಲ ನಿನಗೆ. ಇವತ್ತು ಮದುವೆಗಳು ಕ್ಷುಲ್ಲಕ ಕಾರಣಕ್ಕಾಗಿ ಮುರಿದು ಬೀಳ್ತಾ ಇದೆ. ಚಿಕ್ಕ ಚಿಕ್ಕ ವಿಷಯಗಳಿಗೆ ಮದುವೆಗಳು ಮುರಿದು ಬೀಳ್ತಾ ಇದೆ. ಹೀಗಾಗಿ ಮದುವೆಗಳನ್ನು ಆರ್ಭಟದಿಂದ ಮಾಡಬೇಡಿ, ಮದುವೆಗಳನ್ನು ಜೋರಾಗಿ ಮಾಡಬೇಡಿ. ಯಾಕಂದರೆ 4 ಲಕ್ಷ, 10 ಲಕ್ಷ, 20 ಲಕ್ಷ ಖರ್ಚು ಮಾಡಿ ಆದಂತಹ ಮದುವೆಗಳು 4 ದಿನ ಕೂಡ ಉಳಿತಾ ಇಲ್ಲ ಅಂದರೆ ನೀವು ನಂಬಲೇಬೇಕು. ಇವತ್ತು ಹುಡುಗಿಯರಿಗೆ ಹುಡುಗರು ಜಾಸ್ತಿ ಆಗಿದ್ದಾರೋ ಗೊತ್ತಿಲ್ಲ, ಅಥವಾ ಹುಡುಗರಿಗೆ ಹುಡುಗಿಯರು ಜಾಸ್ತಿ ಆಗಿದ್ದಾರೋ ಗೊತ್ತಿಲ್ಲ. ಇವತ್ತು ಮದುವೆಗಳಿಗಿಂತ ಜಾಸ್ತಿ ಡೈವರ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಹೌದು, ವಿಚ್ಛೇದನೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಈ ರೆಕಾರ್ಡ್ ನಮ್ಮ ಭಾರತದಲ್ಲಿ ದಿನದಿಂದ ದಿನ ಬೆಳೀತಾ ಇದೆ. ಹೀಗಾಗಿ ಮದುವೆ ಆಗುವ ಮೊದಲು, ಮದುವೆ ಆದ ನಂತರ ಕೂಡ ಯಾವಾಗಲೂ ನಿಮ್ಮ ಕಣ್ಣುಗಳನ್ನು ತೆರೆದು ಕೂತ್ಕೋಬೇಕಾಗಿದೆ. ಯಾಕಂದರೆ ಯಾವಾಗ ನಿಮ್ಮ ಗಂಡ ನಿಮಗೆ ಮೋಸ ಮಾಡ್ತಾನೋ ಗೊತ್ತಿಲ್ಲ, ಯಾವಾಗ ನಿಮ್ಮ ಹೆಂಡತಿ ನಿಮಗೆ ಮೋಸ ಮಾಡ್ತಾಳೋ ಗೊತ್ತಿಲ್ಲ. ಆದರೆ ಈ ಮೋಸಗಳ ದಂಧೆ ನಿರಂತರವಾಗಿ ನಡೀತಾ ಇದೆ. ಬನ್ನಿ, ಈ ಕೇಸ್ನಲ್ಲಿ ಏನಾಯಿತು ಅನ್ನೋದನ್ನು ಈಗ ಡೀಟೇಲ್ ಆಗಿ ನೋಡೋಣ. ಹಲೋ, ಹೇಳಮ್ಮ. ನೋಡಮ್ಮ, ಅಮೌಂಟ್ ವಿಷಯ ಬಿಡು, ನಾವೇನೋ ಕಷ್ಟ ಬಿದ್ದು ನಾವು ತೀರ್ಸ್ಕೊಳೋಣ, ಸರಿನಾ? ಇಬ್ರು ಕೆಲಸ ಮಾಡಿ ತೀರ್ಸ್ಕೊಳೋಣ. ನನಗೆ ನನ್ನ ಹೆಂಡತಿ ಬೇಕು, ನನಗೆ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಅದನ್ನು, ಸರಿನಾ? ಸರಿನಮ್ಮ, ಆಯಿತು. ಇವಾಗ ಫಸ್ಟ್ನೇ ಮದುವೆ ಆಗಿದ್ದೆ, ಗಂಡ ಸತ್ತೋಗವನ ಅಂತ ನನಗೆ ಸುಳ್ಳು ಹೇಳಿದ್ಯಾ? ಅವನ್ನೆಲ್ಲ ನಾನು ಇರಮ್ಮ, ಒಂದು ನಿಮಿಷ, ಇವಾಗ ಇರಮ್ಮ, ಅವನ್ನೆಲ್ಲ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ, ಸರಿನಾ? ಒಂದೇ ಮಗು ಇರೋದು ಒಂದೇ, 2 ಮಗು ಐತೆ ಅಂತ ಗೊತ್ತಾಯ್ತು ನನಗೆ, ಸರಿನಾ? ಇರಮ್ಮ, ಒಂದು ನಿಮಿಷ, ನಾನು ಹೇಳೋದನ್ನ ಕೇಳಿಸ್ಕೊ. ಅಲ್ಲಮ್ಮ, ಒಂದು ನಿಮಿಷ, ನಾನು ಹೇಳೋದನ್ನ ಕೇಳಿಸ್ಕೊ. ಸರಿನಮ್ಮ, ನಾನು ಹೇಳೋದನ್ನ ಕೇಳಿಸ್ಕೊ. ಎರಡನೇ ಮದುವೆ ನನ್ನ ಆಗಿದೆ, ಇಬ್ಬರು ಚೆನ್ನಾಗಿರೋಣ, ಮಗುನು ನೀನೇ ನೋಡ್ಕೊಬೇಕು ಅಂತ ಹೇಳಿದೆ. ಆಯ್ತು, ನಾನು ಅದಕ್ಕೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಅದು ಮಗುದು ಹಾಸ್ಪಿಟ್ಲ್ ಬಿಲ್ ಏನೇ ಬಂದರೂ ನಾನೇ ನೋಡ್ಕೊತಾ ಇದ್ದೆ. ಮನೆ ರೇಷನ್ ಆಗಿರ್ಬೋದು ಏನೆಲ್ಲ ನಾನೇ ನೋಡ್ಕೊಂಡಿದ್ದೀನಿ. ಇಲ್ಲ ಅಂತ ನೀನು ಯಾವ ಬೈಯಿಂದ ಹೇಳೋಕ್ಕಾಗಲ್ಲ, ಓಕೆನಾ? ಆಮೇಲೆ ನೀನು ನನಗೇನು ಹೇಳಿದೆ, ಹೈದ್ರಾಬಾದಲ್ಲಿ ಕೆಲ್ಸಕ್ಕೆ ಹೋದ್ರೆ ಸಾಲ ತೀರಿಸ್ಕೊಬೋದು ಅಂತ. ನೀನು ಹೋಗಿದ್ಯಾ ನೀನು, ಸರಿನಾ? ಆಮೇಲೆ ಏನು ಮಾಡಿದೆ, 3ನೇ ಮದುವೆ ಆಗಿದೆಯಾ, ನನಗೆ ಗೊತ್ತಾಗಿರೋ 5-6 ದಿನಕ್ಕೆ ಮುಂಚೆ ನನಗೆ ಗೊತ್ತಾಯಿತು. 3ನೇ ಯಾಕೆ ಮದುವೆ ಆದೆ, ನನಗೆ ಯಾಕೆ ಮೋಸ ಮಾಡಿದೆ ಅಂತ ನಾನು ನಿನಗೇನು ಮಾಡಿದೆ? ನಿನಗೆ ಯಾವ ಥರ ನಾನು ನೋಡೋದ್ನಾ? ನಿನಗೇನಾದ್ರೂ ನಾನು ಬೈದ್ನಾ? ಏನು ಮಾಡಿದೆ? ಅದೇ ಏನಕ್ಕೆ ಇಷ್ಟ ಇಲ್ಲ, ಅದಕ್ಕೊಂದು ರೀಸನ್ ಕೊಡು ನನಗೆ. ರೀಸನ್ ಕೊಡಮ್ಮ, ನನಗೆ ಏನಕ್ಕೆ ಇಷ್ಟ ಇಲ್ಲ ಅದಕ್ಕೆ ರೀಸನ್ ಕೊಡು. ಏನೂ ಇಲ್ಲ ತಾನೇ, ಮನೆಗೆಲ್ಲ ಒಪ್ಕೊಂಡಿದ್ರಲ್ಲ, ಇಬ್ಬರು ಚೆನ್ನಾಗೇ ಇದ್ವಲ್ಲ,
ಮತ್ತೆ ಯಾಕೆ ತೊಂದರೆ ಕೊಟ್ಟೆ? ನನಗೆ ಯಾಕೆ ನನ್ನ ಬಿಟ್ಟೆ? ಅಮ್ಮ ನೀನು ಅಂದಿರೋದೇನಪ್ಪ, ನೀನು ಅಮೌಂಟ್ ಏನು ಕೊಡ್ರಿ ಅಂತ ಅಂದಿರೋ. ನಾವು ಅಂದೇ ಇಲ್ಲಮ್ಮ ಅದು ನೋಡಮ್ಮ, ಅವೆಲ್ಲ ಬೇಕಾಗಿಲ್ಲ. ಅಮೌಂಟ್ ವಿಷಯನ ತೀರ್ಸ್ಕೊಳೋಣ ಸರಿನಾ? ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ನನಗೆ ನೀನು ಬೇಕು ಸರಿನಾ? ಬೇಡಪ್ಪ ಏನು ಅನ್ಕೊಂಡು ಇವಾಗ ಮದುವೆನ ಏನಕ್ಕಮ್ಮ ಅದೇ ನೀನು? ಫಸ್ಟ್ ನನಗೆ ಅದನ್ನ ಹೇಳಮ್ಮ. ಇನ್ನೊಂದು ಮದುವೆ ಏನಕ್ಕಮ್ಮ ಅದೇ? ನಿನ್ಗೆ ಹೇಳ್ಬೇಕಾಗಿಲ್ಲಪ್ಪ, ನಿಮ್ಮ ಅಮ್ಮ ಸಮಸ್ಯೆಯಿಂದಾನೆ ಅಂತ ಹೇಳ್ದೆ. ನಮ್ಮಮ್ಮ ಅದೇ ನಮ್ಮಮ್ಮ ನಿನ್ಗೆ ಯಾವ್ದಾನ ಫೋನ್ ಮಾಡಿ ಅಲ್ಲ, ನಿನ್ಗೆ ಯಾವ್ದಾನ ಫೋನ್ ಮಾಡಿ ಬೈದ್ರಾ ನಮ್ಮಮ್ಮ? ಇಲ್ಲ ತಾನೆ. ಇವಾಗ ಏನ್ ಗೊತ್ತಾ, ಅಲ್ಲೂ ಚೆನ್ನಾಗಿಲ್ಲ ಇವಾಗ ಇರು, ನಮ್ಮಮ್ಮ ಯಾವತ್ತನ ನಿನಗೆ ಬೈದ್ರಾ ಫೋನ್ ಮಾಡಿ? ನಮ್ಮಮ್ಮ ನಿನ್ಗೆ ಯಾವತ್ತನ ಬೈದ್ರಾ ಫೋನ್ ಮಾಡಿ? ಏನಿಲ್ವಲ್ಲ. ಇವಾಗ ನೀನ್ ಮಾಡಿರೋ ಕೆಲ್ಸಕ್ಕೆ ಏನ್ ಮಾಡಿದೆ? ಅದೇ ನಾನು ಏನಮ್ಮ ಮಾಡಿದೆ ಅಂತದ್ದು? ನಾನು ಮಾಡಿರೋ ಕೆಲ್ಸಕ್ಕೆ ಅಂತದ್ದು? ನೀನ್ ಮಾಡಿರೋದ್ನ ಯಾರು ಸುಮ್ನೆ ಇರ್ತಾರೆ? ಯಾವತ್ತು? ಇವಾಗ ಚಿತ್ರದುರ್ಗದಿಂದಾನೆ. ನೀನು ಚಿತ್ರದುರ್ಗದಲ್ಲೇ ಇದೆಯೋ ಇಲ್ಲಿ ಎಳ್ಚೇನಹಳ್ಳಿಯಲ್ಲಿ ಇದೆಯೋ ನನಗೆ ಗೊತ್ತಿಲ್ಲ ಸರಿನಾ? ನೀನು ಚಿತ್ರದುರ್ಗದಲ್ಲಿದ್ರೆ ಕಳ್ಸು ಲೊಕೇಶನ್, ನಾನು ನೋಡ್ತೀನಿ. ನೀನು ಕರೆಕ್ಟಾಗಿ ನೀನು ಅಲ್ಲೇ ಇದೆಯಾ ಅಂತ ನನಗೆ ಗೊತ್ತಾಗುತ್ತೆ. ಓಕೆನಾ? ಸುಳ್ಳೆ ಸರಿ ಅಮ್ಮ, ನೀನು ಕರೆಕ್ಟ್ ನೀನು ಎಲ್ಲೂ ನೆಮ್ಮದಿಗಿರೋದ್ ಬಿಡ್ಲಿ. ಅದೇನಮ್ಮ, ನೀನು ಚಿತ್ರದುರ್ಗದಲ್ಲಿ ಇದೆಯಾ? ಕರೆಕ್ಟಾಗಿ ಕಳ್ಸು ನೋಡೋಣ ಅಲ್ವಾ? ಅದೆಲ್ಲ ಬೇಡ. ಅಲ್ಲ ನಮ್ಮಿಂದ ತಪ್ಪಾಯ್ತಮ್ಮ, ಹಂಗಾಯ್ತು ಹಿಂಗಾಯ್ತು ಅಂತ ಮಾತಾಡ್ಬಿಟ್ಟು ಇವಾಗ ಈ ತರ ಮಾಡ್ತಾ ಇದೆಯಲ್ಲ. ಯಾವಾಗಮ್ಮ ಅಂದೆ ನಾನು? ನಿನ್ನ ಹತ್ರ ರೆಕಾರ್ಡ್ಸ್ ಇದೆಯಾ? ಯಾಕೆ ಇಲ್ದೇ ಇರೋದಲ್ಲ ನನ್ನ ಹತ್ರ ಹೇಳಕ್ ಬರಬೇಡಮ್ಮ ಸರಿನಾ? ನಾನು ಒಪ್ತಂದೆ ತೆಗೆ ಹುಟ್ಟಿದ್ದೀನಿ ನಾನು ಸರಿನಾ? ನಿನ್ ಥರ ಎಲ್ಲ ನಾನು ಮಾತಾಡ್ತಾ ಇಲ್ಲಮ್ಮ. ಇವಾಗ ಅಂದಿಲ್ಲಮ್ಮ. ನಾನು ಏನಕ್ಕೆ ಅನ್ಬೇಕು? ನಾನು ಅಂತ ಮಾತು ನಾನು ಎಷ್ಟು ನೋವಲ್ಲಿದ್ದೀನಿ ಅಂತ ನನಗೆ ಗೊತ್ತು. ನಿನಗೇನಾದ್ರೂ ಗೊತ್ತಾ? ನಿನ್ನ ಥರ ನೀನು ಇನ್ನೊಬ್ಳಿಂದ ನಾನು ಹೋಗಿಲ್ಲ. ನೀನು ಇನ್ನೂ ಅಫೇರ್ ಇಟ್ಕೊಂಡು ಈ ಥರ ಇನ್ನೊಬ್ಬನ ಮದುವೆಗಳು ಹಾಕ್ಕೊಂಡು ನೀನು ಇದೆಯಾ? ಅದು ರೆಕಾರ್ಡ್ಸ್ ಪೂರ ನನ್ನ ಹತ್ರ ಇದೆ ಸರಿ. ನೀನು ಭಾಳ ಬೆಳ್ತಾರೋದು ನಾನಲ್ಲಮ್ಮ. ನೀನೇನೇ ಮಾಡಿದ್ರು ನಾನು ಕ್ಷಮಿಸ್ತೀನಿ. ನೀನು ನನಗೆ ಬರ್ಬೇಕು, ನೀನು ನಮ್ಮ ಮನೆಗೆ ಬರ್ಬೇಕು ಅಷ್ಟೇನಮ್ಮ, ಅಷ್ಟೇ. ಯಾಕೆ ನಮ್ಮಮ್ಮ ನಿನಗೇನಾರ ಬೈದ್ರಾ? ಏನಿಲ್ವಲ್ಲ. ಬೈದವ್ರಾ? ನಮ್ಮಮ್ಮ ಬೈದವ್ರಾ? ಏನಂತ ಕನೆಕ್ಟ್ ಮಾಡಬೇಕು? ನೀನು ಬಾ, ಎದುರುಗಡೆನೆ ಮಾತಾಡೋಣ ಬಾ. ನಮ್ಮಮ್ಮ ನಮ್ಮಮ್ಮ ನಿನಗೆ ಬೈಬಾರ್ದಲ್ವಾ? ನೀನು ಬೈದಿದ್ಯಾ ಅಂತ ಹೇಳ್ತಾ ಇದೀಯ. ನಿನಗೇನಾನ ಬೈದ್ರೆ ಮಾತಾಡು ಸರಿನಾ? 5ನೇ ತಾರೀಕು ಏನಕ್ಕಮ್ಮ? 5ನೇ ತಾರೀಕು ಏನಕ್ಕೆ? ಇವತ್ತೇ ಬರ್ಬೇಕಮ್ಮ, ಇವತ್ತೇ ಬರಬೇಕು. ಸರಿ, ನನ್ನನ್ನು ಯಾಕಮ್ಮ ಮದುವೆ ಅದೇ? ಅದನ್ನ ಹೇಳಿ ನನಗೆ. ನನ್ನನ್ನು ಯಾಕಮ್ಮ ಮದುವೆ ಅದೇ ನೀನು? ನನ್ನ ಪ್ರಶ್ನೆಗೆ ಉತ್ತರ ಕೊಡಮ್ಮ ನೀನು. ನನ್ನನ್ನು ಯಾಕೆ ಮದುವೆ ಅದೇ? ನನಗೆ ಯಾಕೆ ಮೋಸ ಮಾಡಿದೆ? ನನಗೆ ಉತ್ತರ ಕೊಡು. ಗೊತ್ತಿಲ್ದಿರ ಯಾಕೆ ನೀನು 16 ವರ್ಷ ಹುಡುಗಿನ ನೀನು? ಗೊತ್ತಿಲ್ದಿರ ಮದುವೆ ಯಾಕೆ? ನಿನಗೂ 29 ವರ್ಷ, ನನಗೂ 30 ವರ್ಷ ಸರಿನಾ? ಅಮ್ಮ ನೋಡಮ್ಮ, ನನಗೆ ನಾನು ಹೆಂಡ್ತಿ ಬೇಕು ಸರಿನಾ? ಅಷ್ಟೇ ನಾನು ಹೇಳೋದು. ನಿಮ್ಮ ಅಮ್ಮನ ಹತ್ರ ಬಂದು ಎದುರು ನಿಂತ್ಕೊಂಡು 5ನೇ ತಾರೀಕು ಹೇಳು ಸರಿನಾ? ನಿಮ್ಮ ಅಮ್ಮನ ಕರ್ಕೊಂಬ, ನಿಮ್ಮ ಅಮ್ಮನ ಮುಂದೆನೆ ಹೇಳ್ಬಿಟ್ಟು ಮಾತಾಡ. ನಾನು ನಮ್ಮ ಅಮ್ಮನ ಮುಂದೆನೂ ಇದೇ ಹೇಳ್ತೀನಿ, ನಾನು ಹೆಂಡ್ತಿ ಬೇಕು ಅಂತಾನೆ ಹೇಳ್ತೀನಿ ಅಷ್ಟೇ. ಸರಿ ಆಯ್ತು, 5ನೇ ತಾರೀಕು ಬಂದಾಗ ನನ್ನ ಮುಂದೆನೆ ಹೇಳಿಸು. ನಾನು ಕಾಯಕ್ಕಾಗಲ್ಲಮ್ಮ. ಕಾಯಕ್ಕಾಗಿಲ್ಲ, ನಾವೇನ್ ಮಾಡಕ್ಕಾಗಲ್ಲ. ಸರಿ, ಗಂಡನಿಗೆ ಅವಲ್ಲ ಸರಿ, ಈ ಹೀರೋಗಳ್ನಿಗೆ ಯಾಕೆ ಡಿವೋರ್ಸ್ ಕೊಡ್ಲಿಲ್ಲ ನೀನು? ಅದಕ್ಕೂ ನನ್ನ ಹತ್ರನೇ 30,000 ಇಸ್ಕೊಂಡಿದ್ಯಾ ನೀನು ಡಿವೋರ್ಸ್ ಕೊಡ್ಬೇಕು ಅಂತ. ಅವೆಲ್ಲ ಗಂಡ ಸತ್ತೋಗವನೆ, ಇಷ್ಟೆಲ್ಲ ನನ್ನ ಹತ್ರ ಸುಳ್ಳು ಹೇಳಿದ್ಯಾ ನೀನು? ಏನ್ ಮಾತಾಡೋದು? ಮಾತಾಡಿ ಇವಾಗೇನೆ. ಇವಾಗ ಮಾತಾಡಕ್ಕಾಗಲ್ಲಪ್ಪ. ಇವಾಗ ಯಾಕೆ ಮಾತಾಡಕ್ಕಾಗಲ್ಲ? ಯಾಕೆ ಅಲ್ಲಿ 3ನೇ ಗಂಡ ಇದ್ದಾನ ಜೊತೆಗೆ? ನಿನ್ಗೆ ಹೇಳ್ಬೇಕಾಗಿ ನೋಡು. ಮೊನ್ನೆ ಎಲ್ಲ ಫೋನಾಗ ನನ್ನ ಹತ್ರ ಮಾತಾಡುವಾಗ ಅವ್ನ ಪಕ್ಕದಲ್ಲೇ ಇದ್ದಾನೆ, ಪಕ್ಕದಲ್ಲೇ ನಿಂತ್ಕೊಂಡು ಹಿಂಗೆ ಹೇಳ್ಕೊಡ್ತಾ ಇದ್ದಾನೆ ಅವನ ಹತ್ರ ಹಿಂಗೆ ಮಾತಾಡೋ ಅಂತ. ನನಗೆ ಕೇಳಿಸಲ್ವಾ ಅವೆಲ್ಲ? ಕೇಳಿಸ್ತಾ ಐತೆ, ಕೇಳಿಸ್ತಾ ಇರೋದಕ್ಕೆ ನಿನ್ಗೆ ಕೇಳಿಸ್ತಿರಂಗಿದ್ರೆ ನಾನೇ ಮಾತಾಡ್ತಾ. ಹ್ಞೂ ನಮ್ಮ ಅಲ್ಲ, ನಿನ್ಗೆ ಯಾವತ್ತಾನ ನಾನು ಬೈದಿದ್ದೀನ ಹೊಡೆದಿದ್ದೀನಿ ಯಾವತ್ತಾರು? ನೀನು ಹೇಳು. ಅಂಥದ್ದು ನಾನೇನು ಮಾಡಿದೆ ನಿನ್ಗೆ ಹೇಳು. ನಿನ್ಗೇನಾನ ಅನ್ಯಾಯ ಮಾಡಿದ್ದೀನಾ? ಯಾವತ್ತು ನೀನು ಚೆನ್ನಾಗಿ ನೋಡ್ಕೊಂಡಿಲ್ವಾ? ಹೇಳು, ನಾನೇನು ಮಾಡಿದ್ದೀನಿ ಹೇಳು. ಇವಾಗ ನಾನು ಏನು ಹೇಳಿ ನೋಡ, ಅದಕ್ಕೆಲ್ಲ ಉತ್ತರನೇ ಇಲ್ಲ ನಿನ್ನ ಹತ್ರ. ಅಲ್ಲ, ಇಂಥದಕ್ಕೆ ಮಾತ್ರ ಉತ್ತರ ಇಲ್ಲ ನಿನಗೆ. ಈ ತರ ಬೇಕು ಅಂತ ಹೇಳಿಸು. ನಮ್ಮ ಅಮ್ಮನ ಹತ್ರನೇ ಹೇಳಿಸ್ತೀನಿ ಸರಿನಾ? ಇವತ್ತೇ ಬರಬೇಕು, ಇವತ್ತೇ ಬಂದು ಮಾತಾಡು. ಆಗಲ್ಲ, ನಿಮ್ಮ ಅಮ್ಮಂತಾಗ ಆಗಲ್ಲ. ಇವಾಗ ಬಂದ